ಬೆಂಗಳೂರಿನ ವಿಜಯನಗರ ಸೇರಿದಂತೆ ಸುತ್ತಮುತ್ತಲಿನ ನಾಗರಿಕರಿಗೆ ಸಿಹಿ ಸುದ್ದಿ. ಇದೇ ಜನವರಿ 15ರಂದು ವಿಜಯನಗರದ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಕಾಲೇಜು ಹತ್ತಿರ ನೂತನವಾಗಿ ಕದಂಬ ಸಾಮ್ರಾಟ್ ಹೋಟೆಲ್ ಮತ್ತು ಪಾರ್ಟಿ ಹಾಲ್ ಶುಭಾರಂಭವಾಗಿದೆ. ಕದಂಬ ಸಾಮ್ರಾಟ್ ಹೋಟೆಲ್ನ ಮಾಲೀಕರಾದ ಶ್ರೀಯುತ ರಾಘವೇಂದ್ರ ರಾವ್ ಹಾಗೂ ವಸತಿ ಸಚಿವರಾದ ಶ್ರೀ ವಿ ಸೋಮಣ್ಣನವರು ನೂತನ ಹೋಟೆಲ್ನ ಉದ್ಘಾಟನೆ ಮಾಡಿದರು. ಕದಂಬ ಗ್ರೂಪ್ನ ಒಂದು ದೊಡ್ಡ ಕೊಡುಗೆಯನ್ನು ಇವತ್ತು ವಿಜಯನಗರ ನಾನು ವಾಸ ಮಾಡುವ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರ ಗ್ರೂಪಿನ ಯಜಮಾನರಾಗಿರ್ತಕ್ಕಂಥ ನನ್ನ ಸಹೋದರರಾದ ರಾಘವೇಂದ್ರ ರಾವ್ ಅವರಿಗೆ ನಾನು ಆಭಾರಿಯಾಗಿರ್ತೇನೆ. ನನಗನ್ನಿಸ್ತದೆ ಇದು ತುಂಬ ಎತ್ತರಕ್ಕೆ ಹೋಗ್ತದೆ. ನೂರಾರು ಜನರಿಗೆ ಉದ್ಯೋಗ ಕೊಡೋ ಜೊತೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕೈಗೆ ಎಟುಕುವ ದರದಲ್ಲಿ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಕದಂಬ ಗ್ರೂಪ್ ಅಂತ ಇತ್ತು, ಕದಂಬ ಸಾಮ್ರಾಟ್ ಮಾಡಿದ್ದಾರೆ. ಆ ಸಾಮ್ರಾಜ್ಯ ಅದೇ ರೀತಿ ಬೆಳೆದು ವಿಜಯನಗರದ ಸಾಮ್ರಾಜ್ಯದ ಒಂದು ಶೈವಿ ನೆನಪನ್ನು ನೆನಪಿಸ್ತಕ್ಕಂಥದಕ್ಕೆ ಸಹಕಾರಿಯಾಗಲಿ. ಈ ಭಾಗದ ಜನರಿಗೆ ನಿಜವಾದ ಒಂದು ಅನ್ನಪೂರ್ಣೇಶಿ ಆಶೀರ್ವಾದವನ್ನು ದಿನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಆ ಗ್ರೂಪಿನ ಮಾಲೀಕರಿಗೆ, ಗ್ರೂಪಿನ ಎಲ್ಲ ಸಂಬಂಧಪಟ್ಟವರಿಗೆ ನಾನು ಆಭಾರಿಯಾಗಿರ್ತೇನೆ. ಈ ದಿನ ನಮ್ಮದು ವಿಜಯನಗರಲ್ಲಿ ಒಂದು ಹೊಸ ಬ್ರಾಂಚ್ ಓಪನ್ನು. ಅದಕ್ಕೆ ನಮ್ಮ ಸಚಿವರಾದ ಸೋಮಣ್ಣ ಅವರು ಬಂದು ನಮಗೆ ಒಳ್ಳೆಯ ಆಶೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಾವು ಅವರ ಹೇಳಿದಂತೆ ಉತ್ತಮವಾದ ಕ್ವಾಲಿಟಿ ಗುಣಮಟ್ಟ ಕೊಡಲು ಕಾಪಾಡಿಕೊಂಡು ಇದನ್ನು ಮೇಂಟೈನ್ ಮಾಡ್ತೀವಿ ಅಂತ ಎಲ್ಲ ಈ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. ಈ ಶುಭ ಸಂದರ್ಭದಲ್ಲಿ ಬಿಬಿಎಂಪಿ ನಿಕಟಪೂರ್ವ ಸದಸ್ಯರಾದ ಉಮೇಶ್ ಶೆಟ್ಟಿ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಎಚ್ ರವೀಂದ್ರ, ಬೇಳೂರು ರಾಘವೇಂದ್ರ ಶೆಟ್ಟಿ ಮತ್ತು ಉದಯ್ ಜಿ ಶೆಟ್ಟಿರವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನನ್ನ ಅತ್ಯಂತ ಒಳ್ಳೆಯ ಸ್ನೇಹಿತರು, ಹಿತೈಷಿಗಳು ಆಗಿರ್ತಕ್ಕಂಥ ರಾಘವೇಂದ್ರ ಅವರು ನಮ್ಮ ಕ್ಷೇತ್ರ ವಿಜಯನಗರದಲ್ಲಿ ಇವತ್ತು ಹೊಸ ಕದಂಬವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕದಂಬ ಅಂತ ಅಂದರೆ ಅದು ನಾವು ಅಂದ್ಕೊಂಡಿದ್ದಂಥ ರಾಷ್ಟ್ರಕೂಟ, ಚೋಳ, ಕದಂಬ, ಈ ಥರದ ಕದಂಬ. ನಮಗೆ ಈಗ ಬಂದಿರೋದು ಒಂದು ಹೊಸ ಕದಂಬ ವಿಜಯನಗರಕ್ಕೆ. ಅದು ಆ ಮಟ್ಟಕ್ಕೆ ಕದಂಬ ಆಗಿ ಬೆಳೀಲಿ, ಎತ್ತರಕ್ಕೆ ಬೆಳೀಲಿ. ಅವರ ಸೇವೆನೇ ಮತ್ತು ಅವರ ಒಂದು ಗುಣಮಟ್ಟನೇ ಅದನ್ನು ಎತ್ತರಕ್ಕೆ ತಗೊಂಡೋಗುತ್ತೆ. ಅದರಲ್ಲೇನು ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಮ್ಮ ಸಂಪೂರ್ಣವಾದಂಥ ಸಹಕಾರ, ಬೆಂಬಲ ಸದಾಕಾಲ ಇರ್ತದೆ. ರಾಘವೇಂದ್ರ ಅವರು ಮತ್ತು ಅವರೆಲ್ಲ ಕುಟುಂಬದವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೂ ಇಂಥ ನೂರಾರು ಸಂಸ್ಥೆಗಳನ್ನು, ಹೋಟೆಲ್ಗಳನ್ನು ರಾಜ್ಯದಲ್ಲಿ ಮಾಡುವಂಥ ಶಕ್ತಿ, ಆಯುಸ್ಸು, ಆರೋಗ್ಯ ಎಲ್ಲವನ್ನು ಅವ್ರಿಗೆ ನೀಡಲಿ. ಶುಭ ಕೋರ್ತೆ. ಕದಂಬ ಗ್ರೂಪ್ಸ್ ಅವರ ಭಾಳ ಅದ್ಧೂರಿಯ ಒಂದು ಕದಂಬ ಸಾಮ್ರಾಟ್ ರೆಸ್ಟೋರೆಂಟ್ ಇವತ್ತು ವಿಜಯನಗರದಲ್ಲಿ ಉದ್ಘಾಟನೆಗೊಂಡಿದೆ. ಕದಂಬ ಗ್ರೂಪ್ಸ್ ಅಂದರೆ ಅದಕ್ಕೆ ಆದ ಒಂದು ಹೆಸರಿದೆ. ಭಾಳ ಅದ್ಧೂರಿಯ ರೆಸ್ಟೋರೆಂಟ್ಗಳನ್ನು ಮಾಡೋದ್ರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಹಲವಾರು ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ. ಇವತ್ತು ಅದು ನಮ್ಮ ವಿಜಯನಗರಕ್ಕೆ ಬಂದಿದೆ. ರಾಘಣ್ಣ ಮತ್ತು ಅವರ ಕುಟುಂಬದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಜಯನಗರಕ್ಕೆ ಭಾಳ ಅವಶ್ಯಕತೆ ಇದ್ದಂಥ ಒಂದು ಒಳ್ಳೆಯ ರೆಸ್ಟೋರೆಂಟ್ ಬೇಕಿತ್ತು. ಇವತ್ತು ರೆಸ್ಟೋರೆಂಟ್ ಜೊತೆಗೆ ಭಾಳ ಅದ್ಭುತವಾದ ಪಾರ್ಟಿ ಹಾಲನ್ನು ಸಹ ಮಾಡಿದ್ದಾರೆ. ಮತ್ತೊಮ್ಮೆ ರಾಘಣ್ಣನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಶ್ರೀ ಎಂ ಕೃಷ್ಣಪ್ಪ ಮತ್ತು ಮಾಜಿ ಶಾಸಕರಾದ ಪ್ರಿಯಾ ಕೃಷ್ಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿದ್ರು. ಈ ದಿನ ನಮ್ಮ ವಿಜಯನಗರದಲ್ಲಿ ಕದಂಬ ಸಾಮ್ರಾಟ್ ಹೋಟೆಲ್ಲು ಶುರುವಾಗ್ತಾ ಇರೋದು ಭಾಳ ಸಂತೋಷಕರವಾದ ವಿಷಯ. ಆದಷ್ಟು ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಉಪಹಾರ, ಒಳ್ಳೆಯ ಊಟ ಕೊಡುವಂಥ ಕೆಲಸವನ್ನು ನಮ್ಮ ಕದಂಬ ಹೋಟೆಲ್ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ವಿಜಯನಗರದ ಕ್ಷೇತ್ರದ ಜನ ಭಾಳ ರುಚಿಕರವಾದ ತಿಂಡಿನ ಇಷ್ಟಪಡ್ತಾರೆ. ಕದಂಬ ನಾನು ಬೇರೆ ಕಡೆ ಎಲ್ಲ ನೋಡಿದ್ದೀನಿ, ಒಳ್ಳೆ ರುಚಿಕಟ್ಟಾಗಿ ಊಟ ತಿಂಡಿಯನ್ನು ಬಡಿಸ್ತಾರೆ. ಅದು ಇಲ್ಲೂ ಮುಂದುವರಿಲಿ, ಅತಿ ಹೆಚ್ಚಿನ ಶ್ರೇಯಸ್ಸನ್ನು ಪಡೆಯಲಿ ಅಂತೇಳಿ ಹಾರೈಸ್ತೀನಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರಸಾದ್ ನೇತ್ರಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣ ಪ್ರಸಾದ್, ಸ್ವಾತಿ ಗ್ರೂಪ್ನ ಸಿಎಂಡಿ ಜಿಕೆ ಶೆಟ್ಟಿ ಕದಂಬ ಸಾಮ್ರಾಟ್ ಹೋಟೆಲ್ನ ಹೊಸ ಶಾಖೆಗೆ ಶುಭ ಹಾರೈಸಿದರು. ಕದಂಬ ಗ್ರೂಪಿನವರು ಅತ್ಯುತ್ತಮವಾದಂಥ ಊಟೋಪಚಾರವನ್ನು ಮಾಡೋದಲ್ಲದೆ ನಗರದ ಹಲವೆಡೆ ಹಾಗೂ ರಾಜ್ಯದ ಹಲವು ಕಡೆ ತಮ್ಮ ಶಾಖೆಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ. ಪ್ರಾರಂಭಿಸೋದು ಮುಖ್ಯ ಅಲ್ಲ,
ಉತ್ತಮವಾದ ಏನು ಕೇಳಿದ್ರೆ ಜನರಿಗೆ ಗುಣಮಟ್ಟದ ಆಹಾರವನ್ನು ಕೈಗೆಟುಕುವ ದರದಲ್ಲಿ ಕೊಡುವಂಥದ್ದು. ಹಾಗೆ ಕದಂಬ ರಾಘವೇಂದ್ರ ರಾಯರು ಇಂದಿಗೆ ಸುಮಾರು 2,500 to 3,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಿನ ಅದು ವಿಶೇಷವಾಗಿ ಪಶ್ಚಿಮ ಭಾಗದಲ್ಲಿ ಹಲವು ಶಾಖೆಗಳನ್ನು ತೆರೆದಿರೋದ್ರಿಂದ ಗ್ರಾಹಕರಿಗೆ ಉತ್ತಮವಾದ ಊಟ ತಿಂಡಿ ದೊರೆಯುವುದರ ಜೊತೆಗೆ ಉದ್ಯೋಗ ಅವಕಾಶವನ್ನು ಕೂಡ ಈ ರಂಗದಲ್ಲಿ ಕಲ್ಪಿಸಿದ್ದಾರೆ. ರಾಜ್ಯದ ಹೋಟ್ಲ ಉದ್ಯಮದಾರರ ಪರವಾಗಿ ಶ್ರೀಯುತ ಕದಂಬ ರಾಘವೇಂದ್ರ ರಾಯರವರಿಗೆ ಶುಭಾಶಯವನ್ನು ಕೋರ್ತಾ ಭಗವಂತ ಇನ್ನು ಹೆಚ್ಚಿನ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ನಗರದ ಹಲವು ಕಡೆ ಹೋಟೆಲ್ ನಡೆಸುತ್ತಿರುವ ಕದಂಬ ಇದೀಗ ವಿಜಯನಗರ ಸೇರಿದಂತೆ ಸುತ್ತಮುತ್ತಲಿನ ನಾಗರಿಕರಿಗೆ ಶುಚಿ ರುಚಿಯಾದ ಊಟದ ಸವಿಯ ಜೊತೆಗೆ ಪಾರ್ಟಿ ಹಾಲ್ನ ಸೌಲಭ್ಯ ನೀಡುತ್ತಿದೆ. ನೀವು ಒಮ್ಮೆ ಭೇಟಿ ನೀಡಿ ಹೋಟೆಲ್ನಲ್ಲಿನ ಖಾದ್ಯಗಳ ರುಚಿ ನೋಡಿ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಬುಕ್ ಮಾಡಿ ಅನುಕೂಲ ಪಡೆದುಕೊಳ್ಳಿ.